ಕಾಪುವಿನ ಕೊಪ್ಪಲಂಗಡಿ ವಾಸುದೇವ ದೇವಸ್ಥಾನದಲ್ಲಿ ಮಹಿಳಾ ಭಜನಾ ತಂಡವನ್ನು ಕಾಪು ಶಾಸಕ ಲಾಲಚ್ಚಿ ಮೆಂಟನವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ್ದು, ದೇವಳದ ಅರ್ಚಕ ನಾಗರಾಜ ಭಟ್ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದರು. 16 ಯುವತಿಯರ ತಂಡವನ್ನು ರಚಿಸಲಾಗಿದ್ದು, ತಂಡದಲ್ಲಿ ಕಾಪು, ಮೂಳೂರು, ಉಚ್ಚಿಲ, ಕೋತಲ್ಕಟ್ಟೆ ಪರಿಸರದ ಯುವತಿಯರು ಇದ್ದು, ಇನ್ನಷ್ಟು ಯುವತಿಯರು ತಂಡ ಸೇರಲು ಉತ್ಸುಕರಾಗಿದ್ದು, ಸದ್ಯಕ್ಕೆ ಸೀಮಿತ ಯುವತಿಯರನ್ನ ಮಾತ್ರ ಸೇರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಲಾಲಚ್ಚಿ ಮೆಂಡನವರು, ಪುರಾಣ ಕಾಲದಲ್ಲಿಯೂ ಕನಕದಾಸರು, ಪುರಂದರದಾಸರು ಭಜನೆಯಲ್ಲಿ ಭಗವಂತನನ್ನ ಕಂಡಿದ್ದಾರೆ. ನಶಿಸಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಇಂದಿನ ಪೀಳಿಗೆಯು ಭಜನೆಯಲ್ಲಿ ಆಸಕ್ತಿ ತೋರುತ್ತಿರುವುದು ಸಂತಸದ ಸಂಗತಿ. ಇಲ್ಲಿಯ ಭಜನಾ ತಂಡ ನೂರ್ಕಾಲ ಬಾಳಲಿ ಎಂದು ಹಾರೈಸಿದರು. ಭಜನೆಯ ಒಂದು ಮಹತ್ವವನ್ನು ಕೂಡ ಒಂದು ದೇವರನ್ನು ಆರಾಧಿಸುವಂಥ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಮಗೆ ತಪಸ್ಸು, ಯಾಗ, ಯಜ್ಞ ಈ ಥರ ದೀರ್ಘವಾದಂಥ ಯಾವುದೇ ಒಂದು ಕೂಡ ಮಾಡಲಿಕ್ಕೆ ಸಮಯದ ಅಭಾವ ಇರ್ತದೆ ಮತ್ತು ಜನರಿಗೆ ಪುಸ್ತಕವೂ ಇಲ್ಲ. ಅಂತ ಹಿನ್ನೆಲೆಯಲ್ಲಿ ಕಲಿಯುಗದಲ್ಲಿ ಭಜನೆ ಮೂಲಕ ದೇವರನ್ನು ಹೋಲಿಸಿಕೊಳ್ಳುವುದೇ ನಮಗೆ ಈಗಿನ ದಾರಿ ಅಂತೇಳಿ. ಈ ಸಂದರ್ಭ ಸಮಾಜ ಸೇವಕ ಲೀಲಾಧರ್ ಶೆಟ್ಟಿ ಕಾಪು, ಬಿಜೆಪಿ ಮಾಜಿ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ರಮೇಶ್ ಹೆಗ್ಡೆ ಕಲ್ಯಾ, ಅಶೋಕ್ ಶೆಟ್ಟಿ ಮುಂಬೈ ಮೊದಲಾದವರು ಉಪಸ್ಥಿತರಿದ್ದರು.